ಹರೇಕಳ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನ್ಯೂ ಪಡ್ಪು ಸರ್ಕಾರಿ ಪ್ರೌಢಶಾಲೆಡು ಅಂಗಾರೆ ನಡೆತಂಡು ಮೆಸ್ಕಾಂ ಇಲಾಖೆದ ಅಧಿಕಾರಿಗಳು ಗ್ರಾಮ ಸಭೆಗೆ ಬತ್ತದು ಬಿಲ್ ಕಟ್ಟೊಂದು ಜೋರ್ಡೆ ಪನ್ಪೇರು ಪಾಪದಕ್ಲೆನ ಒಂತೆ ಕಾಸು ಕಟ್ಟೆರೆ ಬಾಕಿ ಇತ್ತಂಡ ಫ್ಯೂಸ್ ದೆಪ್ಪೇರು ಆಂಡ ಮಲ್ಲಕ್ಲೆನ ಮಲ್ಲ ಕಂಪನಿಲೆನ ಲಕ್ಷಗಟ್ಲೆ ಬಾಕಿ ಇತ್ತಂಡಲ ಉಸ್ಕುದಂ ದೆಪ್ಪುಜೆರೆಂದು ಗ್ರಾಮಸ್ಥರು ಆರೋಪ ಮಾಡ್ತಾರೆ. ಈಗ ಮೆಸ್ಕಾಂನ ಬಗ್ಗೆ ಮಾಹಿತಿ ಏನ್ ಬೇಕು, ಬಿಲ್ ಪೇಮೆಂಟ್ ಬಗ್ಗೆ ಅಥವಾ ನಿಮ್ದು ಏನಾದರೂ ವಿದ್ಯುತ್ ಸಂಬಂಧಿಸಿದ ದೂರುಗಳನ್ನ ಸರಿಪಡಿಸಬೇಕಾಗಿ ನಮ್ದೊಂದು ಮೆಸ್ಕಾಂ ಒಂದು ಆ್ಯಪ್ ಡೆವಲಪ್ ಮಾಡಿದ್ದೇವೆ, ನನ್ನ ಮೆಸ್ಕಾಂ ಅಂತ. ಈ ನನ್ನ ಮೆಸ್ಕಾಂ ಅಲ್ಲಿ ನೀವು ನಿಮ್ಮ ವಿದ್ಯುತ್ ಬಿಲ್ ಪೇಮೆಂಟ್ ಮಾಡುವಂಥದ್ದು ಅಥವಾ ನಿಮ್ದು ವಿದ್ಯುತ್ ದೂರು ಏನು ಕರೆಂಟ್ ಇಲ್ಲ ಆ ದೂರನ್ನು ಕೂಡ ನೀವು ಅದರಲ್ಲಿ ದಾಖಲು ಮಾಡುವ ಅವಕಾಶ ಇರ್ತದೆ. ನನ್ನ ಮೆಸ್ಕಾಂ ಪ್ಲೇಸ್ಟೋರ್ ನಮ್ದು ಇದ್ರ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇರ್ತದೆ, ಅದ್ರಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಮಾಡದೇ ಇರೋ ಕೆಲಸವನ್ನು ಕೇಳೋ ಅಧಿಕಾರ ನಿಮ್ಗಿದೆ, ನೀವು ಕ್ವಶನ್ ಮಾಡ್ಬೇಕು ಅಧಿಕಾರಿಗೆಲ್ಲ, ಅದು ಇದೆ. ಮತ್ತೊಂದು ನಿತೀಶ್ ಸರ್, ಮೊದಲು ನಾನು ಮೆಸ್ಕಾಂ ಇದ್ದು ಏನು ಒಳ್ಳಿತ್ತಿದ್ದೆ ಏನು ಕೆಳಗಿದ್ದೆ ಅದನ್ನು ಹೇಳಬೇಕು. 1912 ಇದು ವಂಡರ್ಫುಲ್ ಸರ್ವಿಸ್. ಇಡೀ ಗವರ್ಮೆಂಟ್ ಅಲ್ಲಿ ಇಂಥ ಹೆಲ್ಪ್ ಲೈನ್ ಯಾವುದಿಲ್ಲ. ಯಾಕಂದ್ರೆ ನನ್ನ ಹತ್ರ ಇದಿದೆ, ನಾನು ಕಂಪ್ಲೇಂಟ್ಸ್ ಮಾಡಿದ್ಮೇಲೆ ಅವರು ಅದನ್ನು ಇದು ಸಾಲ್ವ್ ಮಾಡಿದ್ಮೇಲೆ ಇಮಿಡಿಯೇಟ್ ಮೆಸೇಜ್ ಕಳಿಸ್ತಾರೆ. ಮತ್ತೆ ನೀವು ನನ್ನ ಮೆಸ್ಕಾಂ ಆ್ಯಪ್ ಕೂಡ ನೀವು ಯೂಸ್ ಮಾಡಿ, ಅದರಲ್ಲಿ ಕೂಡ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬಹುದು. ಮತ್ತೊಂದು ಇಲ್ಲಿ ಸೀರಿಯಸ್ ಇಶ್ಯೂ ಸ್ಟ್ರೀಟ್ ಲೈಟ್ ಇದಲ್ಲ. ಇವಾಗ ಒಂದು ಬಿಲ್ ಬಂದ ಮೇಲೆ ಅದರಲ್ಲಿ ಬಡವರ ರಕ್ತ ಹೀಳ್ತಾರೆ. ಬಿಲ್ ಅಲ್ಲಿ ಮಿನಿಮಮ್ ಅಮೌಂಟ್ ಹಾಕ್ತೀರಾ, ಮತ್ತೆ ಟ್ಯಾಕ್ಸ್ ಹಾಕ್ತೀರಾ. ಎಂತದು 300 ರೂಪಾಯಿ ಬಿಲ್ ಬಂದ್ರೆ ಅದರಲ್ಲಿ ಮಿನಿಮಮ್ ಚಾರ್ಜ್ 70 ರೂಪಾಯಿ ಹಾಕ್ತೀರಾ, ಟ್ಯಾಕ್ಸ್ ಹಾಕ್ತೀರಾ. ಮತ್ತೆ 300 ರೂಪಾಯಿ ಬಿಲ್ ಇದ್ರೆ 15 ದಿವಸ ಕಟ್ಟಿಲ್ಲ ಅಂದ್ರೆ ಫೀಸ್ ತೆಗಿಲಿಕ್ಕೆ ಬರ್ತೀರಾ. ಸಿಟಿಯಲ್ಲಿ 1 ಲಕ್ಷ 2 ಲಕ್ಷ 3 ಲಕ್ಷ ಫ್ಲಾಟ್ ಇದು ಬಿಲ್ ಇದ್ರೆ ಅವ್ರಿಗೆ ಪ್ರೊಫೆಷನಲ್ ನೋಟಿಸ್ ಕಳಿಸ್ತೀರಾ ನೀವು. ಏನದು ನೀವು ಬಿಲ್ ಪ್ರೊಫೆಷನಲ್ ನೋಟಿಸ್, ಅವ್ರಿಗೆ ನೋಟಿಸ್ ಕಳಿಸಿ, ಸರ್ ಈ ಡೇಟಿಗೆ ನೀವು ಬಿಲ್ ಪೇ ಮಾಡಿ ಸರ್ 5 ಲಕ್ಷ, ನಾನು ಬೇಕಾದ್ರೆ ನಿಮ್ಗೆ ಪ್ರೂಫ್ ತೆಗೆದು ಕೊಡಿಸ್ತೇನೆ. ಇಂಜಿನಿಯರ್ಗೆ ನಾನು ಕಂಪ್ಲೇಂಟ್ ಮಾಡಿ ಮಾತಾಡಿದ್ದೀನಿ. ನಮ್ಮ ಮನೆಯಲ್ಲಿ 300 ರೂಪಾಯಿ ಬಿಲ್ ಬಾಕಿ ಇದ್ದಕ್ಕೆ ಅವರು ಫೀಸ್ ತೆಗಿಲಿಕ್ಕೆ ಬಂದಿದ್ದಾರೆ. ನಾನು ಕೇಳಿದ್ದೀನಿ, ಸರ್ ಸಿಟಿದೆಲ್ಲ ನನಗೆ ಪೇಮೆಂಟ್ ಡ್ಯೂ ಇದ್ದದ್ದು ಲಿಸ್ಟ್ ಕೊಡಿ, 1 ಲಕ್ಷ 2 ಲಕ್ಷ ಬಿಲ್ ಯಾರು ಪೇ ಮಾಡಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ಅಂತ. ನಂತರ ಇಲ್ಲ ಸರ್, ಸಾರಿ ಸರ್, ಆ ತರ ಫೀಸ್ ತೆಗಿಲಿಕ್ಕೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನೀವು ಯಾಕೆ ಪಾಪದವರು, ನಮ್ಮ ಬಡವರು ಗ್ರಾಮಸ್ಥರ ಮೇಲೆ ಮಾತ್ರ ಕಣ್ಣು ಇಲ್ಲ ಎಲ್ಲ. ಮತ್ತೊಂದು ಲೋಡ್ ಶೆಡ್ಡಿಂಗ್ ನೀವು ಗ್ರಾಮಗಳಿಗೆ ಮಾತ್ರ ಪವರ್ ಸಪ್ಲೈ ತೆಗಿತೀರಾ. ಸಿಟಿಯಲ್ಲಿರೋ ಫ್ಲಾಟಿಗೆ ಆಗ್ಲಿ ಇಂಡಸ್ಟ್ರಿಗಾಗ್ಲಿ ಲೋಡ್ ಶೆಡ್ಡಿಂಗ್ ಯಾಕೆ ತೆಗೆಯುವುದಿಲ್ಲ ನೀವು? ಪವರ್ ಸಪ್ಲೈ ಈಗ ಲೋಡ್ ಶೆಡ್ಡಿಂಗ್ ನಾವು ಪಾಪದವರು ಯಾರು ಕೇಳುವುದಿಲ್ಲ. ಲೋಡ್ ಶೆಡ್ಡಿಂಗ್ ಎಲ್ಲರೂ 1 ಗಂಟೆ ಅಲ್ಲ 2 ಗಂಟೆ ಲೋಡ್ ಶೆಡ್ಡಿಂಗ್ ಇಲ್ಲ. ಈಗ ಮಾಹಿತಿ ಯಾಕೆ ಕೊಡ್ಬೇಕು? ಮಾಹಿತಿ ಕೊಡ್ಬೇಕು. ಲೋಡ್ ನೀವು ಇಲ್ಲ ಇಲ್ಲಿ ಕೂಡ ವಿದ್ಯುತ್ ಅಲ್ಲ ಲೈನ್ ಫಾಲ್ಟ್ ಇದ್ದಾಗ ಉದ್ಯೋಗ ಖಾತ್ರಿ ಯೋಜನೆಡು ಅವ್ಯವಹಾರ ನಡೆದನು. ಈ ಬಗೆಟ್ ತನಿಖೆ ಆವಡ್ ಪನ್ಪಿ ಒತ್ತಾಯನು ದುಂಬುದೀದು ಗ್ರಾಮಸ್ಥರು ಮಲ್ಲ ಸೊರಡು ಪಾತೆರೆರು ದುಂಬಾನಗ ಸಬೆಟ್ ಒಂಜಾತ್ ಜಟಾಪಟಿ ಆಯರ ಸುರುವಾಂಡು ದೆಬ್ಬೆಲಿ ರಾಜಗುಡ್ಡದ ನರೇಗಾ ಕಾಮಗಾರಿಡು ಅವ್ಯವಹಾರ ಆತಡು. ಈ ಬಗೆಟ್ ನ್ಯಾಯ ದೆಪ್ಪಾದು ಕೊರಡುಂದು ಗ್ರಾಮಸ್ಥರು ಒತ್ತಾಯ ಮಲ್ತೇರು. ಈ ವಿಚಾರಡು ಅಧಿಕಾರಿಗಳು ಉತ್ತರ ಕೊರಂಡಲ ಸಮಾಧಾನಕ್ಕೆ ಆವಂದಿನ ಗ್ರಾಮಸ್ಥರು ಸಮರ್ಪಕ ಉತ್ತರ ತಿಕ್ಕಂತೆ ಗ್ರಾಮ ಸಭೆ ನಡಪಾಯರ ಬುಡ್ಪುಜ ಪಂಡದ ಎಚ್ಚರಿಕೆ ಕೊರಿಯರು. ಈ ನಡುಟು ಕೊಣಾಜಿ ಠಾಣೆದ ಪೊಲೀಸರು ಮಧ್ಯ ಪ್ರವೇಶ ಮಲ್ತೇರು. ಕೆಲವರು ಗ್ರಾಮ ಸಭೆಗೆ ಧಿಕ್ಕಾರದ ಘೋಷಣೆ ಪಾಡಿಯರಂಡ ನನ್ನ ಕೆಲವರು ಬಿಜೆಪಿ ಪಕ್ಷಗಳು ಧಿಕ್ಕಾರ ಘೋಷಣೆಗಳನ್ನು ಪಾಡಿಯರು. ಎನ್ಆರ್ಜಿ ಯೋಜನೆ ಅಡಿ ಕೆಲಸ ಮಾಡಲು ಬೇಕಾಗುವಂತ ವಿಧಿವಿಧಾನಗಳು ಅಂದ್ರೆ ಯಾವುದೆಲ್ಲ ಕೆಲಸಗಳನ್ನು ಮಾಡಬಹುದು ಅದನ್ನು ಹೇಳಿ ವಿಷಯವನ್ನು ಹೇಳಿ, ಅದಕ್ಕೆ ಆನ್ಸರ್ ಹೇಳಿ. ಯಾವುದೆಲ್ಲ ಎನ್ಆರ್ಜಿ ಯೋಜನೆಯಲ್ಲಿ ಕೆಲಸಗಳನ್ನು ಮಾಡಬಹುದು ಅದೇ ಅದರ ಬಗ್ಗೆನೇ ನಾನು ಮಾಹಿತಿ ಕೊಡ್ತೇನೆ. ಫಸ್ಟ್ ಸರಿ, ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡುವುದಂತಾಗಿದೆ ಉದ್ದೇಶ. ಮುಖ್ಯವಾಗಿ ಬೇಡಿಕೆಯ ಪ್ರಕಾರ ಇಚ್ಛೆಯಿಂದ ಒಂದು ಉದ್ಯೋಗ ಬಯಸಿದ್ರೆ ಅವನಿಗೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿವಸಗಳ ಕೆಲಸ ನೀಡಿ ಅವನ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದಾಗಿದೆ. ಮುಖ್ಯವಾಗಿ ಈ ಯೋಜನೆಯಲ್ಲಿ ನಾವು 2 ರೀತಿಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದು. ಒಂದು ವೈಯಕ್ತಿಕ ಆಧಾರಿತ ಕಾಮಗಾರಿಗಳು, ಇನ್ನೊಂದು ಸಾರ್ವಜನಿಕ ಆಧಾರಿತ ಅಂದ್ರೆ ಸಾರ್ವಜನಿಕ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದು. 1 ಲಕ್ಷದವರೆಗೆ ತೆರೆದ ಬಾವಿ ಮಾಡಲಿಕ್ಕೆ ಅವಕಾಶ ಇದೆ. 1 ಲಕ್ಷ ಬರಬೇಕಂದ್ರೆ 1 ಲಕ್ಷ ನನಗೆ ಪೂರ್ತಿ ಸಿಗಬೇಕಂತ ಹೇಳಿದ್ರೆ ಅವನು 7.5 ಫೀಟ್ ಅಂದ್ರೆ
ಹೇಳಿದ್ರೆ 3 ಕೋಲು, ನಮ್ಮ ಹಳ್ಳಿ ಲೆಕ್ಕದಲ್ಲಿ ಹೋದ್ರೆ ಕೋಲು ಲೆಕ್ಕದಲ್ಲಿ 3 ಕೋಲು ಡಯ ತೆಗೆದು 45 ಫೀಟ್ ಡೀಪ್ ಮಾಡಿ ರಿಂಗ್ ಹಾಕಿದ್ರೆ 1 ಲಕ್ಷದವರೆಗೂ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. 1 ರೂಪಾಯಿ ಅಥವಾ 10 ರೂಪಾಯಿ ಕಡಿಮೆ ಆಗ್ಲಿಕ್ಕೆ ಸಾಕು. ಅದು ಬಿಟ್ಟು 50 ಫೀಟ್ ಅಥವಾ 20 ಫೀಟ್ ಮಾಡಿ ಖಾಲಿ ಗುಂಡಿ ಮಾಡಿದ್ರೆ ಅಲ್ಲಿ ನಿಮಗೆ ಬರುವುದಿಲ್ಲ ಅಷ್ಟೇ ಅಮೌಂಟ್, ಆ ಮೆಜರ್ಮೆಂಟ್ಗೆ ತಕ್ಕಂತೆ ಬರ್ತದೆ. ಹಾಗೆ ನಿಮಗೆ ಕೃಷಿ ಬಾವಿ ಮಾಡುವುದಾದ್ರೆ 1.5 ಲಕ್ಷದವರೆಗೆ ಅವಕಾಶ ಉಂಟು. ನಿಮ್ಮ ಜಮೀನಿನಲ್ಲಿ ನೀವು ಕೃಷಿ ಉದ್ದೇಶಕ್ಕಾಗಿ ಅಡಿಕೆ ಸಸ್ಯ, ತೆಂಗಿನ ಸಸಿಗೆ ಯಾವುದಕ್ಕಾದ್ರೂ ಕೃಷಿ ಉದ್ದೇಶಕ್ಕಾಗಿ ಬಾವಿ ಮಾಡುವುದಾದ್ರೆ 1.5 ಲಕ್ಷದವರೆಗೂ ಅವಕಾಶ ಇದೆ. ಅಲ್ಲಿ ನಿಮಗೆ ಅಕುಶಲ ಕೂಲಿ ಅಂತ ಹೇಳೋದು 1 ಲಕ್ಷದವರೆಗೆ ಸಿಗ್ತದೆ. ಉಳಿದ 50,000 ಸಾಮಗ್ರಿ ಮೊತ್ತ ಆಗಿರ್ತದೆ. ಈ ಸಾಮಗ್ರಿ ಮೊತ್ತವು ನಿಮಗೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಒಂದು 6 ತಿಂಗಳ ಅಥವಾ 7 ತಿಂಗಳು ಕಳೆಯುತ್ತದೆ. ಅದೇ 1 ಲಕ್ಷದ ಬಾವಿಯಲ್ಲಿ ನಿಮಗೆ 65,000 ಕೂಲಿ ಮೊತ್ತ ಆಗಿರ್ತದೆ, ಉಳಿದ 35,000 ಸಾಮಗ್ರಿ ಮೊತ್ತ ಆಗಿರ್ತದೆ. ಆ ಸಾಮಗ್ರಿ ಮೊತ್ತವು ಇನ್ನೊಂದು ರಿಕ್ವೆಸ್ಟ್, MG ಎನರ್ಜಿಯಲ್ಲಿ ಕೆಲಸ ಮಾಡೋದು ಜನಗಳೇ ಮಾಡಬೇಕಾ ಅಥವಾ ನೀವು ಎಂತ ಅರ್ಧ ಮಾಡ್ಬೋದಾ? ನೀವು ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಟರು ಆ ಕೆಲಸ ಜನಗಳೇ ಮಾಡಬೇಕಾ? ಮಾಹಿತಿ ಕೊಡ್ತಾರೆ. ನಾನು ಹೇಳುದು ಇಷ್ಟೇ, ಮಾಹಿತಿ ಕೊಡ್ಲಿ ಅವರು, ಮಾಹಿತಿ ಕೊಡ್ಲಿ ಅಂತ ಹೇಳುದು, ಮಾಹಿತಿ ಕೊಡ್ಲಿ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ಕೇಳಿಕೊಳ್ತೇನೆ. ದಯವಿಟ್ಟು ಸಭೆಯ ಶಿಸ್ತನ್ನ ಕಾಪಾಡೋಣ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು. ಅರೇಕಲ ಗ್ರಾಮದ ಯಾವುದೇ ಒಬ್ಬ ನಾಗರಿಕ ಕೆಲಸ ಇಲ್ಲದೆ ಅಥವಾ ಅವರ ಆರ್ಥಿಕ ಅಭಿವೃದ್ಧಿ ಇದರಿಂದಾಗಿ ಖುಷಿ ಬರದಂತ, ಅಂದ್ರೆ ಅವರಿಗೆ 100 ದಿವಸದ ಒಂದು ಉದ್ಯೋಗ ಕೊಟ್ಟು ಅವರ ಈ ಇದು ಏನಿದೆ ಪರಿಸ್ಥಿತಿ, ಅವರದ್ದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದಂತ. ಸೊ ಇವಾಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವರು ಹೋಗ್ತಾರೆ, ಅರ್ಜಿ ಹಾಕ್ತಾರೆ. ನಂದೊಂದು ಪ್ರಶ್ನೆ ಅಂದ್ರೆ, ಬಂದ ಎಷ್ಟು ಯೋಜನೆ ಇದೆ ಅನ್ಲಿಮಿಟೆಡ್ ಅಲ್ವಾ, ಎಲ್ರಿಗೂ ಕೊಡಿ, ಅದರಲ್ಲಿ ಏನು ಬೇಜಾರಿಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವರು ಹೋಗ್ತಾರೆ, ಕೆಲವರಿಗೆ ಮಾತ್ರ ಸಿಗ್ತಾ ಇದೆ ಯೋಜನೆ, ಇನ್ನು ಕೆಲವರಿಗೆ ಡಾಕ್ಯುಮೆಂಟ್ಸ್, ಅದು ಕೂಡ ಎಷ್ಟು ಡಾಕ್ಯುಮೆಂಟ್ಸ್ ಅಂದ್ರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಏನಾದ್ರೂ ಕೊಡ್ಲಿಕ್ಕೆ ಹೋದ್ರೆ ಒಂದು 2 ವಾರ ರಜೆ ಮಾಡಬೇಕು. ಅಲ್ಲ ಒಂದು ಎಕ್ಸಾಂಪಲ್ ಹೇಳಿದ್ದು. ಸಂಬಂಧ ಬರುವುದಿಲ್ಲ. ಈ ನಡುಟು ಬತ್ತಿನ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್ ಗ್ರಾಮಸಭೆ ಉಂತುಂಡ ಅಧ್ಯಕ್ಷರಿಗಾವಡು ಅಧಿಕಾರಿಗಳಿಗಾವಡು ದಾಲ ತೊಂದರೆ ಇಚ್ಚಿ ದೇಟು ನಷ್ಟ ಆಪುನಿ ಪಾಪದ ಫಲಾನುಭವಿಲಿಗು ಈ ನಿಟ್ಟಿಡು ಮಾತಿರ್ಲ ಗ್ರಾಮಸಭೆ ನಡಪೆರೆ ಅವಕಾಶ ಮಲ್ತುಕೊರಡು ಪಣದು ಮನವಿ ಮಲ್ತೊಂಡೇರು. ಎಲ್ಲ ಗ್ರಾಮಸ್ಥರು ದಯಮಾಡಿ ಇನ್ನು ನಿವೇಶನದ ಬಗ್ಗೆ, ವಿವಿಧ ಸವಲತ್ತುಗಳ ಬಗ್ಗೆ ನಮಗೆ ಚರ್ಚೆ ಮಾಡಲಿಕ್ಕೆ ಉಂಟು. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ, ದಯಮಾಡಿ ನಾವು ಗ್ರಾಮ ಸಭೆಯನ್ನು ಮುಂದುವರಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ದಯಮಾಡಿ ಗ್ರಾಮಸ್ಥರ, ಇಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಏನು ನೀವು ಯಾರು ಧಿಕ್ಕಾರ ಅಥವಾ ಬಹಿಷ್ಕಾರ ಆಗೋದಿದ್ದು ಏನು ಬೇಡ. ನಮ್ಮ ಗ್ರಾಮದ ಅಭಿವೃದ್ಧಿಯಿಂದ ನೀವೆಲ್ಲರೂ ನಮಗೆ ಸಂಪೂರ್ಣ ಸಹಕಾರ ನೀಡಬೇಕು. ಎಲ್ಲರೂ ಪೂರ್ಣವಾಗಿ ನೀವು ಗ್ರಾಮ ಸಭೆ ನೋಡಿ, ನೀವು ಮಾತಾಡುವುದು ನಿಮ್ಮ ಹಕ್ಕು. ನಾವು ಹೊರಗೆ ಹಾಕುವುದಲ್ಲ. ಇಲ್ಲಿ ಬಹುಪಾಲು ಜನ ಇದ್ರೆ ನಾವು ಗ್ರಾಮ ಸಭೆ ಮಾಡಲೇಬೇಕಾಗ್ತದೆ. ಬಹುಪಾಲು ಜನರಿಗೆ ಗ್ರಾಮ ಸಭೆ ಬೇಡ ಅಂತ ಹೇಳಿದ್ರೆ ಬೇಡ, ನಾವು ಮಾಡುವುದಿಲ್ಲ. ನಾವು ಹೇಳುವುದಿಷ್ಟೇ, ಯಾರು ಈಗ ಕೋರಂ ಲೆಕ್ಕದಲ್ಲಿ ನಾವು ಮಾಡ್ತೇವೆ, ನಿಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ನಾವು ಹೇಳುವುದಿಲ್ಲ. ಗ್ರಾಮ ಸಭೆ ಬೇಕಂತಲೇ ಹೇಳ್ಬೇಕಾದ್ರೆ ನಾವು ನಡೆಸಬೇಕಾಗ್ತದೆ. ಅದನ್ನು ಬಿಟ್ಟು ನಿಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ನಾವು ಹೇಳುವುದಿಲ್ಲ. ಮೇಡಮ್, ತಪ್ಪು ಅರ್ಥ ಮಾಡ್ಕೊಳ್ಬೇಡಿ, ನೀವು ತಪ್ಪು ಅಪಾರ್ಥ ಮಾಡ್ಕೊಳ್ಬೇಡಿ. ನಿಮ್ಮನ್ನು ಯಾರನ್ನು ನಾವು ಹೊರಗೆ ಹೋಗ್ಲಿಕ್ಕೆ ಹೇಳುವುದಿಲ್ಲ. ನಾವು ಕೇಳುವುದು ಗ್ರಾಮ ಸಭೆ ಎಷ್ಟು ಜನರಿಗೆ ಬೇಕು. ಗ್ರಾಮ ಸಭೆ ಈಗ ಬಹುಪಾಲು ಇದ್ದರೆ ಅದು ಮಾಡಲೇಬೇಕು. ಬಹುಪಾಲು ಬೆಂಬಲ ಕೊಟ್ಟರೆ ನಾವು ಗ್ರಾಮ ಸಭೆ ಮಾಡಲೇಬೇಕು. ಎಂತ ಆಗ್ತಿದ್ರು ಮಾಡೋದೇ ಅದು ನಮ್ಗೆ ಎಲ್ಲರೂ ಬೇಕು. ನೀವು ತಾಳ್ಮೆಯಿಂದ ಇಡಿ. ನಾವು ಗ್ರಾಮ ಸಭೆ ಇಲ್ಲ, ಇದರಲ್ಲಿ ನಾವು ಹೇಳುವುದಿಷ್ಟೇ, ನಮ್ಮ ಫಲಾನುಭವಿಗಳ ಆಯ್ಕೆ ಮಾಡಲಿಕ್ಕೆ ಉಂಟು.
ಎಂತೋ ಅರ್ಜಿಗಳುಂಟು, ವಸತಿ ನಿವೇಶನದಲ್ಲುಂಟು. ನೀವು ಒಂದನೇ ಇಟ್ಟು ಮಾತಾಡಬಾರ್ದು. ಗೊಂದಲ ಒಂದು ತಂಡ ಐಪೆಟ್ಟಿಗೆ ಡಿವೈಎಫ್ಐ ಮುಖಂಡರು ರಫೀಕ್ ಹರೇಕಳ ಪಾತ್ರರೊಂದು ಪಾಪದಕ್ಲು ನಿವೇಶನಗ ಅರ್ಜಿ ಪಾರ್ದು ಅವ್ಯತು ವರ್ಷ ಆದಿತ್ತನಲ ಓವ್ವೆ ಪ್ರಯೋಜನ ಆತಿಜಿ ಇಂದು ಇಂಚನೆ ದುಂಬರೆಂಡ ಮಣಿಪಂದೆ ಕುಲ್ಲು ಜಪಂಡದ ಎಚ್ಚರಿಕೆ ಕೊರಿಯರು. ನಿವೇಶನಕ್ಕೆ ಜಾಗ ಗುರುತು ನೀವು ಮಾಡಬೇಕಲ್ಲ, ನಿಮ್ಮ ಅದರ ಬಗ್ಗೆ ನೀವೇನು ಕೈಗೊಂಡಿದ್ದೀರಿ? ಅಲ್ಲಿ ನಿವೇಶನಕ್ಕೆ ಅರ್ಜಿ ಕೊಡುವಂತದ್ದು ಪಂಚಾಯತ್ ಅಲ್ಲಿ. ಹೌದು, ಪಂಚಾಯತ್ ಪ್ರತಿ ಸಲ ಅರ್ಜಿ ತೆಗೆಯುತ್ತಾ ಇದ್ದಾರೆ. ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿ? ಜಾಗ ನೀವು ಕಾದಿರಿಸಿದ್ದೀರಾ? ಈಗಾಗಲೇ ಕಾದಿರಿಸಿದ ಜಾಗದಲ್ಲಿ ಅಲ್ಲಿ ಸೈಟ್ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಗುಡ್ಡಕಾಡು ಈ ತರ ಉಂಟು, ಅಲ್ಲಿ ಆಗುದಿಲ್ಲ. ಎಷ್ಟೋ ಸರ್ಕಾರಿ ಜಾಗಗಳು ಇಲ್ಲಿ ಖಾಲಿ ಉಂಟು. ನೋಡಿ, ಈಗ ನೀವು ಪಂಚಾಯತ್ ಕಟ್ಟಡ ಆಗ್ಬೇಕಾದ್ರೆ 50 ಸೆನ್ಸ್ ಜಾಗವನ್ನು ಗುರುತಿಸಿದ್ದೀರಿ. ಹಾಗೇನೆ ಗ್ರಾಮ ನಿವೇಶನಕ್ಕೆ ನೀವು ಗುರುತು ಮಾಡಬೇಕು ಅಂತ ಜಾಗಗಳು ಅರೇಕಲ ಗ್ರಾಮದಲ್ಲಿ ಸಾಕಷ್ಟಿದೆ. ಒಂದು ಇದಕ್ಕೆ ಮುಂಚೆ ಸಾಧಾರಣ 4-5 ವರ್ಷಗಳ ಮುಂದೆ ನೀವು ಅರ್ಹ ಫಲಾನುಭವಿಗಳಿಗೆಲ್ಲ ಪಟ್ಟಿ ಮಾಡಿದ್ದೀರಿ. 50-60 ಅರ್ಹ ಫಲಾನುಭವಿಗಳು ಅಂತ. ಆ ಪಟ್ಟಿ ಈಗ ಪಂಚಾಯತ್ ಅಲ್ಲಿ ಲಭ್ಯ ಉಂಟಾ? ನಿವೇಶನ ಕೊಡ್ತೀರಿ ಅಂತ ಹೇಳಿ ಮೇಲೆ ಪಂಚಾಯತಿಂದ ಆಗಿ ಬಂದಿದೆ. ಅಲ್ಲ, ಫಲಾನುಭವಿಗಳ ಅವರದೇ ಬರುವುದು ಅಲ್ಲ, ಫಲಾನುಭವಿಗಳ ಪಟ್ಟಿ ನಿವೇಶನಕ್ಕೆ ಸಂಬಂಧಪಟ್ಟವರು ಜಾಗ ಗುರುತು ಮಾಡಿದ್ದಾರಾ? ಗುರುತು ಮಾಡಿ ಆ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ. ಫಲಾನುಭವಿಗಳ ಪಟ್ಟಿ ನಾವು ಮಾಡುವಂತದ್ದಲ್ಲ, ಆಯಾ ಪಂಚಾಯತ್ ಅಲ್ಲಿ ಫಲಾನುಭವಿಗಳ ಪಟ್ಟಿ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸರಿ, ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ? ನೀವು ಪ್ರಾಯದ ಅಮ್ಮಂದಿರನ್ನು ಪ್ರತಿ ಸಲ ಪಂಚಾಯತಿಗೆ ಅರ್ಜಿ ಹಾಕಿಸುವುದಾ ಅಲ್ಲ, ಅದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿಕ್ಕೆ ಉಂಟಾ? ಅರ್ಜಿ ಹಾಕುದು ಮನೆ ನಿವೇಶನಕ್ಕೆ ಆಯಾ ಪಂಚಾಯತಿ. ಅದರ ಕ್ರಮ ಕೈಗೊಳ್ಳಬೇಕಾದದ್ದು ಗ್ರಾಮ ಪಂಚಾಯತ್ ಅವರು, ನಾವಲ್ಲ. ಹೌದು, ನಿವೇಶನಕ್ಕೆ ನಿಮಗೆ ಏನಾದರೂ ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಕಾಯ್ದಿರಿಸುದು ಮಾತ್ರ ಪಂಚಾಯತ್ ಹೆಸರೇ ಜಮೀನು ಗುರುತಿಸಿದ್ದೀರಾ? ಇದು ಆಗುವುದು ಆ ಪಂಚಾಯತ್ ಅಲ್ಲಿ ಜಮೀನಲ್ಲಿ ಸೈಟ್ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಬೇರೆ ಸರ್ಕಾರಿ ಜಾಗಗಳು ಉಂಟು ಅರೇಕಲದಲ್ಲಿ. ಅದೇ ನೀವು ಹೇಳಿದ್ರೆ ಯಾವ ಸರ್ವೆ ನಂಬರ್? ಇದಕ್ಕೆ ಮುಂಚೆ ಹೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾನು ಬಹಳ ಇದು ಚರ್ಚೆ ಆಗಬೇಕಂತಲೇ ಪ್ರಶ್ನೆ. ನಮಗೆ ಇದು ಕಂದಾಯ ಇಲಾಖೆಯವರು ಜಾಗ ಕೊಡ್ತಾರೆ, ಗುಡ್ಡಗಾಡು ಥರ 7.5 ಎಕರೆಯಲ್ಲಿ ಖಾಲಿ 66 ಸೈಟ್. ಬ್ಲೂ ಪ್ರಿಂಟ್ ಕೊಡಿ ಅಂತೆ. ಬ್ಲೂ ಪ್ರಿಂಟ್ ಎಲ್ಲಿ ಉಂಟು? 66 ಸೈಟ್ ಆಗೋದು. ತಾವು ಹೇಳಿದ ಹಾಗೆ 68 ಜನರನ್ನು ಅವತ್ತು ಸೆಲೆಕ್ಟ್ ಮಾಡಿದ್ದೇವೆ ಅಂತ ಹೇಳ್ತಾನೆ. ಅದು ನಿಜವಾಗಿ ಅರ್ಹವಾಗಿ ಬರುವುದಿಲ್ಲ. ಯಾಕೆಂದರೆ ಅದರಲ್ಲಿ ಬರುವಾಗ ಸೈನಿಕರು ಬರ್ತಾರೆ, SC ST ಬೇರೆ ಬೇರೆ ಇದರಲ್ಲಿ ಕೆಟಗರಿಯಲ್ಲಿ ವಿಂಗಡಣೆ ಮಾಡಲಿಕ್ಕೆ ಬರ್ತದೆ. ವಿಂಗಡಣೆ ಮಾಡಲಿಕ್ಕೆ ಬರುವಾಗ ಈ 68 ಜನರಿಗೆ ನಾವು 600 ಅರ್ಜಿಯನ್ನು ಇಟ್ಕೊಂಡು 68 ಜನರಿಗೆ ಸೈಟ್ ಕೊಟ್ಟರೆ ಏನಾಗ್ಬೋದು? ತಮ್ಮ ಮಾತಿನಾದ್ದಕ್ಕೆ ಪಂಚಾಯತಿನಿಂದಲೇ ನನಗೆ ಅಧಿಕೃತವಾಗಿ ಅರ್ಹ ಫಲಾನುಭವಿಗಳ ಪಟ್ಟಿ ಅಂತ ಕೊಟ್ಟದ್ದು. ಕಂದಾಯದವರ ಸಹಾಯವನ್ನು ಪಡ್ಕೊಳ್ತೇವೆ. ಎಲ್ಲ ಪಡ್ಕೊಳ್ಳೋ ಸ್ಕ್ರೂಟಿನಿ ಮಾಡಿ ನಂತರ ಅದನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೇವೆ. ಎಲ್ಲವೂ ಕೂಡ ಆನ್ಲೈನ್ ಆಗೋದು, ಯಾವುದು ಕೂಡ ಸುಮ್ಮನೆ ಆಫ್ಲೈನ್. ನಿಮಗೆ ಯಾರು ಪಟ್ಟಿ ಕೊಟ್ಟಿದ್ದಾರೆ, ನಾವು ಯಾವ ದಾಖಲೆಗಳನ್ನು ಕೊಡಬೇಕು? ಅರ್ಜಿ ಹಾಕ್ಲಿಕ್ಕೆ ಅವರು ಈ ಗ್ರಾಮದ ನಿವಾಸಿ ಆಗಿರ್ಬೇಕು. ಒಂದು ಅವ್ರದ್ದು ಇಲ್ಲಿ ವೋಟರ್ ಐಡಿ ಇಲ್ಲಿ ಇರಬೇಕು, ಈ ಗ್ರಾಮದ ಮತದಾರರಾಗಿರ್ಬೇಕು ಅಲ್ವಾ. ಗ್ರಾಮ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಈ ಗ್ರಾಮದ ಮತದಾರರಿಗೆ ಮಾತ್ರ ಅವಕಾಶ ಇರೋದು. ಫಲಾನುಭವಿ ಆಯ್ಕೆ ಮಾಡಲಿಕ್ಕೆ ಈ ಗ್ರಾಮದ ಮತದಾರರು ಮಾತ್ರ ಅವಕಾಶ ಇರೋದು. ನರೇಗಾ ಅವ್ಯವಹಾರದ ಬಗೆಟ್ಟು ಸಭೆಡು ಪೆರಪ್ಪ ಗೊಂದಲ ಉಂಡಾನಗ ಸಭೆಗೆ ಬತದಿತ್ತಿನ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತ್ರರಂತೂ ಗ್ರಾಮಸ್ಥರ ಕೇಂಡಿನ ಮಾತಾ ಪ್ರಶ್ನೆಲು ಸಮಂಜಸ ಆದುಂಡು. ಆಂಡ ಇಲಾಖಾ ಅಧಿಕಾರಿಗಳು ಗ್ರಾಮ ಸಭೆಗೆ ಬಂದಾಗ ಪೂರ್ವ ತಯಾರಿ ಮಲ್ಪಂದೆ ಬತ್ತಂಡ ಸಭೆಟು ಗೊಂದಲ ಆಪುಂಡು. ಈ ರೀತಿ ಆವಂದಿಲಕ ನನ್ನ ದುಂಬದ ದಿನಕ್ಲಿಟ್ಟು ತೂಡು ಎಡ್ಡೆ ಕೆಲಸಲೆಗೆ ಏಪಲ ಬೆಂಬಲ ಕೊರ್ಪ ಅಧಿಕಾರನ ದುರುಪಯೋಗ ಮಲ್ತಂಡ ಪ್ರತಿಭಟನೆ ಮಲ್ಪೆರ್ಲ ತಯಾರು. ಗ್ರಾಮ ಸಭೆಟು ಪಕ್ಷಾತೀತ ಆದ ಕೆಲಸ ಮಲ್ತಂಡ ಮಾತ್ರ ಗ್ರಾಮೋದ್ಧಾರ ಸಾಧ್ಯ ಪಂಡ ತೆರಿಪಾಯರು. ನಾವಿಲ್ಲಿ ಕೂತವರು ಎಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿರಬೇಕಾದ್ದು ಏನು ಅಂತ ಹೇಳಿದ್ರೆ ಇಡೀ ಗ್ರಾಮದ ಅಭಿವೃದ್ಧಿಯ ಚಿಂತನೆ. ಪಕ್ಷ ರಾಜಕೀಯ ಎಲ್ಲ ಬದಿಗಿಟ್ಟು ಗ್ರಾಮ ಸಭೆಗೆ ಬರುವಾಗ ಇಲ್ಲಿ ಇರಬೇಕಾದ್ದು ಏನು ಅಂತ ಹೇಳಿದ್ರೆ ನಮ್ಮ ಗ್ರಾಮದ ಅಭಿವೃದ್ಧಿ ಪರ ಚಿಂತನೆಗೆ ನಾವೇನ್ ಮಾಡಬಹುದು, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ. ಇವಾಗ ಬಹಳಷ್ಟು ಜನ ಪ್ರಶ್ನೆಯನ್ನ ಕೇಳಿದ್ರು. ಎಲ್ಲ ಪ್ರಶ್ನೆಗಳು ಕೂಡ ಬಹಳ ಅಗತ್ಯತೆ.
ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಇನ್ನಿತರ ಹಿಂದುಳಿದ ವರ್ಗ ಎಲ್ಲರೂ ಕೂಡ, ನಾವೆಲ್ಲರೂ ಕೂಡ ಒಂದೇ ತಾಯ ಮಕ್ಕಳು ಎಂಬ ಭಾವನೆಯಿಂದ ಈ ಒಂದು ಪಂಚಾಯತಿನಲ್ಲಿ ನಮ್ಮ ಹರೇಕಲ ಬಹಳ ಇತಿಹಾಸ ಇರತಕ್ಕಂಥ ಬಹಳಷ್ಟು ಹಿರಿಯರ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ ಗ್ರಾಮ, ನಮ್ಗೆಲ್ಲರೂ ಗೊತ್ತಿದೆ ಎಷ್ಟು ಜನ ಇಲ್ಲಿ ಆ ಒಂದು 72 ಭೂ ಸ್ವಾಧೀನ ಏನು ಮಸೂದೆ ಬಂದಾಗ ಎಷ್ಟು ಜನ ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಕಷ್ಟಪಟ್ಟಿದ್ದಾರೆ. ಆ ನಂತರ ಬಂದಿರತಕ್ಕಂಥ ನಮ್ಮವರೇ, ನಮ್ಮ ಇಲ್ಲಿರತಕ್ಕಂಥ ನಾಗರಿಕ ಬಂಧುಗಳು ಹರೇಕರ ಗ್ರಾಮದಲ್ಲಿ ಯಾವ ರೀತಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಮುಂದಕ್ಕೆ ಇನ್ನೊಬ್ರು ಅಧ್ಯಕ್ಷರು ಬರ್ಬೋದು, ಮತ್ತೆ ನಂತರ ಅಧ್ಯಕ್ಷರು ಬರ್ಬೋದು. ಒಟ್ಟಿನಲ್ಲಿ ಇರಬೇಕಾದ್ದು ಏನು ಅಂತ ಹೇಳಿದ್ರೆ ಇಲ್ಲಿಯ ತನಕ ಆಗಿರತಕ್ಕಂಥ ನಾನು ಪ್ರಶ್ನೆಗಳನ್ನು ಕೇಳಿದೆ, ಬಹಳ ಮೌನವಾಗಿ ನೀವೆಲ್ಲ ಕೇಳಿದ ಪ್ರಶ್ನೆಗಳಿಗೆ ನಾನು ಒಂದು ಮಾತು ಅಧಿಕಾರಿಗಳಲ್ಲಿ ಹೇಳ್ತೇನೆ. ಅಧಿಕಾರಿಗಳು ಈಗ ಸರ್ಕಾರ ನಮ್ದಿದೆ ಅಂತ ನಾವೇನು ಜಂಬ ಕೊಚ್ಚಲಿಕ್ಕಿಲ್ಲ. ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅಧಿಕಾರಿಗಳು ಒಂದು ಸಭೆಗೆ ಬರುವ ಸಂದರ್ಭದಲ್ಲಿ ಎಲ್ಲವನ್ನ ತಯಾರು ಮಾಡಿಕೊಂಡು ಬರಬೇಕು. ನೀವು ಇಲ್ಲಿ ಅಧಿಕಾರಿಗಳು ಪಾಪ ಊಟ ಮಾಡದೆ ಒಬ್ಬರು ಬಂದು ಹೇಳಿದ್ರು, ನಾವೇನು ಹಿಂದಕ್ಕೆ ಕೂತದ್ದು ಊಟ ಮಾಡದಿಷ್ಟು ಅವರೊಬ್ಬರೇ ಸರಿ ಇದೆ. ಎಲ್ರಿಗೂ ಅವಕಾಶ ಕೊಡ್ಬೇಕು. ಒಂದು ಪಂಚಾಯತ್ ನಿರ್ಣಯ ಆಗಬೇಕು. ಒಂದು ಪಂಚಾಯತ್ ನಿರ್ಣಯ ಆಗಬೇಕು. ಹೇಗೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಪ್ರಜೆಗೆ, ನಾನು ಕೂಡ ಇವತ್ತು ಅರೆ ಅಲೆಮಾರಿ ನಿಗಮದ ಒಬ್ಬ ರಾಜ್ಯ ಸಚಿವ ಸ್ಥಾನಮಾನ ಇರತಕ್ಕಂಥ ಒಬ್ಬ ವ್ಯಕ್ತಿಯಾದ್ರೂ ಕೂಡ ನಾನು ಬಂದದ್ದು ಈ ಗ್ರಾಮದ ಪ್ರಜೆಯಾಗಿ, ಈ ಗ್ರಾಮದ ನಾಗರಿಕನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲಲ್ಲ. ಆದ್ರಿಂದ ಅಧ್ಯಕ್ಷರಿಗೆ ಪೂರ್ತಿಯಾಗಿ ಸಹಕಾರ ಕೊಡೋಣ. ಅವರು ಅಭಿವೃದ್ಧಿ ಪರ ಚಿಂತನೆ ಕೆಲಸ ಮಾಡುವುದಿದ್ರೆ ನಾವು ಪಕ್ಷಾತೀತಕ್ಕೆ ಅವರಿಗೆ ಸಹಕಾರ ಕೊಡೋಣ. ಅವರು ಏನಾದರೂ ಅವರ ಆಡಳಿತ ಅವಧಿನಲ್ಲಿ ಏನಾದರೂ ವ್ಯತ್ಯಾಸ ಬಂದಾಗ ಅದನ್ನು ವಿರೋಧಿಸೋಣ. ಆದ್ರಿಂದ ಯಾವುದೇ ರೀತಿಯಾದ ನಮ್ಮಲ್ಲಿ ಯಾವ ಪಕ್ಷ, ಎಲ್ಲ ಪಕ್ಷದ ಮುಖಂಡರಿದ್ದಾರೆ, ಇಲ್ಲಿ ನಾಗರಿಕ ಬಂಧುಗಳಿದ್ದಾರೆ, ನಮ್ಮಲ್ಲಿ ಯಾವುದೇ ರೀತಿಯ ತಾರತಮ್ಯ ದೇವರದಿಂದ ಇಲ್ಲ. కృషి పోలీస్ ఇలాకే సేర్నంచ ಬೇತೆ ಬೇತೆ ಇಲಾಖಾಧಿಕಾರಿಗಳು ತಂಕ್ಲೆನ ಇಲಾಖಾವಾರು ಪೊಲಬುಲೆನು ಸಭೆತ ದುಂಬುದಿಯರು. ಹರೇಕಳ ಪಂಚಾಯತ್ಗೂ ಪಿಡಿಒ ಅಧಿಕಾರಿಗಳು ಏರ್ಲ ಬರೆಯರಕೇನುಚೇರು. ಇತ್ತೆ ಉಪ್ಪುನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೂ ವರ್ಗಾವಣೆದ ಆದೇಶ ಬೈತಂಡು. ಇತ್ತೆದ ಪಿಡಿಒನು ಒರ್ತೊನ್ನ ಕೆಲಸ ಆವಡು ಪಂಡದು ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ ಸಭೆ ತೆರಿಪಾಯರು. ಆಡಿಟ್ ರಿಪೋರ್ಟು ಅದೇ ರೀತಿಯಾಗಿ ಈಗ ನಾನು 7 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ 4 ವರ್ಷದ್ದು ಆಡಿಟ್ ಮಾಡಿದ್ದು 100%. ಅದರಲ್ಲಿ ನಮ್ಮ ಪಂಚಾಯತ್ ಹಣ ಏನೆಲ್ಲ ಪೋಲಾಗಿದೆ ಅದು ಸಂಬಂಧಪಟ್ಟ ಹಾಗೆ ಇನ್ನು 1 ವರ್ಷದ ಆಡಿಟ್ ಬಾಕಿ ಉಂಟು. ಇನ್ನೊಂದು 1 ತಿಂಗಳೊಳಗೆ ಅದು ಮಾಡಿಸಿ ನಾವು ಸರ್ಕಾರಕ್ಕೆ ಬರೀತೇವೆ. ನೆಕ್ಸ್ಟ್ ಗ್ರಾಮ ಸಭೆಯಲ್ಲಿ ನೀವು ಕೇಳಿ ನನ್ನ ಹತ್ರ, 100% ಸರ್ಕಾರಕ್ಕೆ ಬರೀತೇವೆ. ನಮ್ಮ ಅವರನ್ನು ಉಳಿಸಲಿಕ್ಕೆ ನಾನು ಹೇಳಿದ್ದೇನಲ್ಲ, ನಾ 200% ನಿಮ್ಮೊಟ್ಟಿಗೆ ನಾವು ಅವರನ್ನು ಉಳಿಸುವ ನಮಗೆ ಬೇಕು. ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಹರೀಶ್ ನೋಡಲ್ ಅಧಿಕಾರಿಯಾದ ಸಭೆ ನಡೆಪಾಯರು. ಪಂಚಾಯತ್ ಕಾರ್ಯದರ್ಶಿ ಕೆ ತಾರಾಕ್ಷಿ ಪಂಚಾಯತ್ ಸದಸ್ಯರನಕಲು ಸಭೆಟು ಪಾಲ್ಗೊಳ್ಳುತ್ತಿದ್ದರು. ಗ್ರಾಮಸ್ಥರ ಪರವಾದ ನಾಗರಾಜ್ ಪಂಪಿನಾರು ಅಭಿವೃದ್ಧಿ ಕೆಲಸದ ಗ್ರಾಮಸ್ಥರ ಬೆಂಬಲ ಏಪಲ ಉಂಡು ಆಂಡ ಅಧಿಕಾರನು ದುರುಪಯೋಗ ಮಲ್ತಂಡ ಏಪಲ ಬುಡ್ಪುಜ. ಇನ್ನಿತ ಗ್ರಾಮ ಸಭೆಟು ಅಧಿಕಾರಿಗಳು ಕೊರ್ನ ಉತ್ತರ ಎಂಟ್ಲಿಗೂ ತೃಪ್ತಿ ಆತಿಜಿ ಪಂಡ ತೆರಿಪಾಯರು. ನಾವು ಇವತ್ತು ಗ್ರಾಮ ಸಭೆಗೆ ಯಾಕೆ ಬಂದಿದ್ದೇವೆ ಅಂತ ಕೇಳಿದರೆ, ನಮ್ಮ ಹರೇಕಲ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು. ಅಂದರೆ ಅವರ ಲೋಪದೋಷಗಳು, ಅವ್ಯವಹಾರ, ಭ್ರಷ್ಟಾಚಾರ ಏನಿದೆ ಅದನ್ನು ಖಂಡಿಸಬೇಕು, ಅವರ ಹತ್ರ ಪ್ರಶ್ನೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಇವತ್ತು ನಾವು ಎಲ್ಲ ಅಧಿಕಾರಿಗಳೊಂದಿಗೆ ಕೆಲವೊಂದು ಪ್ರಶ್ನೆಗಳನ್ನು ಮುಂದಿಟ್ಟಾಗ ಅವರಿಂದ ಸಮರ್ಪಕವಾದ ಉತ್ತರ ನಮಗೆ ಸಿಗಲಿಲ್ಲ. ಅಸಮರ್ಪಕವಾದ ಉತ್ತರದೊಂದಿಗೆ ಮತ್ತು ಅಧಿಕಾರದ ದರ್ಪದೊಂದಿಗೆ ಮಾತಾಡಿದ್ದಾರೆ ಕೆಲವೊಂದು ಅಧಿಕಾರಿಗಳು. ಮತ್ತೊಂದು ಕೆಲವೊಂದು ಅಧಿಕಾರಿಗಳು ಇಲ್ಲಿ ಬರಲೇ ಇಲ್ಲ, ಆಹ್ವಾನಿತರು ಬರಲಿಲ್ಲ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ಕೇಳಲು ಕೂಡ ಸಾಧ್ಯ ಆಗಲಿಲ್ಲ. ಆಯಾ ಇಲಾಖೆಯ ಅಧಿಕಾರಿಗಳು ಇಲ್ಲದೆ ಕಾರಣ ನಮಗೆ ಆ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನಾವು ಕೇಳಿರುವಂಥ ಅವಷ್ಟು ಪ್ರಶ್ನೆಗೂ ಅವರಿಂದ ಯಾವುದೇ ಸಮರ್ಪಕವಾದ ಉತ್ತರ ಸಿಗಲಿಲ್ಲ. ಆ ವಿಚಾರದಿಂದ ನುಸುಳುವಂಥ ಪ್ರಯತ್ನವನ್ನು ಮಾಡಿದರು. ಇದರ ನಡುವೆ ನಮ್ಮ ಪ್ರಶ್ನೆ ಕೇಳ್ತಾ ಇರಬೇಕಾದ್ರೆ ನಾನು ಹೇಳಬೇಕಾದ್ರೆ, ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರು ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ ಅನ್ನುವಂಥದ್ದನ್ನು ಕೂಗಬೇಕಾದ್ರೆ ನಾವು ಆ ಪಕ್ಷದ ಉದ್ದೇಶದಿಂದ ಬಂದವರಲ್ಲ. ಇವತ್ತು ನಾವು ಗ್ರಾಮ ಸಭೆಗೆ ಬಂದಿರುವಂಥದ್ದು ಗ್ರಾಮದ ಅಭಿವೃದ್ಧಿಯ ಉದ್ದೇಶದಿಂದ ಅವರ ತಪ್ಪುಗಳನ್ನು ಏನಿದೆ ಅದನ್ನು ಸರಿಪಡಿಸಲಿಕ್ಕೋಸ್ಕರ ನಮ್ಮಿಂದ ಸಲಹೆಯನ್ನು ಹೇಳಲಿಕ್ಕೆ ಅಥವಾ ಪ್ರಶ್ನೆಯನ್ನು ಕೇಳಿದಾಗ ಅವರಿಂದ ಸಮರ್ಪಕ ಉತ್ತರವನ್ನು ಅಪೇಕ್ಷೆ ಪಟ್ಟಿದ್ದೆವು. ಆದರೆ ಇವರು ಈ ಥರ ಪಕ್ಷಕ್ಕೆ ಧಿಕ್ಕಾರ ಕೂಗಬೇಕಾದ್ರೆ ನಮಗೆ ಸ್ವಲ್ಪ ಬೇಸರ ಆಯಿತು. ಅಂದರೆ ನಾವು ಪಕ್ಷಕ್ಕೆ ಸಂಬಂಧಪಟ್ಟು ಬಂದವರಲ್ಲ, ಗ್ರಾಮದ ಅಭಿವೃದ್ಧಿಯಿಂದ ಆ ದೃಷ್ಟಿಯಿಂದ ಬಂದಿದ್ದೇವೆ. ಹಾಗಾಗಿ ನಮಗೆ ಕೂಡ ಸ್ವಲ್ಪ ಬೇಸರ ಆಯಿತು. ಹಾಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ಕೇಳಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇನ್ನು ಮುಂದೆಯೂ ಕೂಡ ಹಾಗೆ ನಾವು
ಹರೇಕಳ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ಅವರೊಂದಿಗೆ ನಾವು ಬೆಂಬಲವಾಗಿ ನಿಲ್ತೇವೆ, ಅಧ್ಯಕ್ಷರೊಂದಿಗೆ ಅಥವಾ ಆಡಳಿತ ಪಕ್ಷದೊಂದಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತೇವೆ. ಆದರೆ ಅವ್ಯವಹಾರ ಭ್ರಷ್ಟಾಚಾರ ಅಂತ ಬಂದಾಗ ಕಡಖಂಡಿತವಾಗಿ ಖಂಡಿಸಲಿಕ್ಕೆ ಮುಂದೆಯೂ ನಾವು ತಯಾರಿದ್ದೇವೆ. ಗ್ರಾಮ ಸಭೆ ಅಂತಲ್ಲ, ಬೇಕಾದರೆ ನಾವು ಪಂಚಾಯತಿ ಎದುರುಗಡೆ ಪ್ರತಿಭಟನೆ ಕೂರ್ಲಿಕ್ಕೂ ರೆಡಿ ಇದ್ದೇವೆ. ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್ ಮಾಧ್ಯಮದಕ್ಲನೊಟ್ಟಿಗೆ ಪಾತ್ರರೊಂದು ಗ್ರಾಮ ಸಭೆಗೆ ಧಿಕ್ಕಾರ ಪಾಡ್ನವು ತಪ್ಪು, ಗ್ರಾಮಸ್ಥರನ್ನು ವಿಶ್ವಾಸ ಗೆತನೊಂದು ನನ್ನ ದುಂಬುದ ದಿನುಕ್ಲಿಡ್ ಗ್ರಾಮದ ಬುಲಿಚಿಲ್ಗೆ ಪ್ರಯತ್ನ ಬರ್ಪ ಮಾತಾ ಗ್ರಾಮಸ್ಥರ್ಲ ಸಹಕಾರ ಕೊರಡು ಬಂಡು ತೆರಿಪಾಯರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕೆಲವು ಗುಂಪು ಸೇರಿಕೊಂಡು ಬಂದು ಗ್ರಾಮ ಸಭೆಗೆ ಧಿಕ್ಕಾರ ಕೂಗುವುದು, ಗ್ರಾಮ ಸಭೆಯಲ್ಲಿ 2-3 ವರ್ಷದ ಮುಂಚಿನ ಮಾಹಿತಿ ಕೇಳುವುದು, ನಾವು ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಹರೇಕಲ ಗ್ರಾಮದಲ್ಲಿ ಜಮಾಬಂದಿ, ಸಂಬಂಧಪಟ್ಟಂತಹ ಆಡಿಟ್, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವಲ್ಲಿ ಏರ್ಪಡಿಸಿದ್ದೇವೆ. ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಆಗಿರ್ಬೋದು, ಏನಂದರೆ ಜಮಾಬಂದಿಯಲ್ಲಿ ಕೇಳುವಂಥ ಪ್ರಶ್ನೆಯನ್ನು ಗ್ರಾಮ ಸಭೆಯಲ್ಲಿ ಬಂದು ಎತ್ತಿ ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ ಅಂತ ಗ್ರಾಮ ಸಭೆಯನ್ನು ನಿಲ್ಲಿಸುವಂಥ ಒಂದು ಹುನ್ನಾರಕ್ಕೆ ಇವತ್ತು ಕೈ ಹಾಕಿದ್ದಾರೆ. ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಗ್ರಾಮ ಸಭೆಯನ್ನು ನಡೆಸಬೇಕಂತ ಒಕ್ಕೊರಲಿನಿಂದ ಹೇಳಿದ ಕಾರಣ ಅತ್ಯಂತ ಯಶಸ್ವಿಯಾಗಿ ಇವತ್ತು ಗ್ರಾಮ ಸಭೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಅತ್ಯಂತ ಎಲ್ಲ ಜನಾಂಗದವರನ್ನು ಒಟ್ಟು ಸೇರಿಸಿಕೊಂಡು ನಾವು ಒಂದು ಉತ್ತಮವಾದ ಆಡಳಿತವನ್ನು ನಾವು ಕೊಡಲಿಕ್ಕೆ ಎಲ್ಲ ಗ್ರಾಮಸ್ಥರ ಸಹಕಾರ ಬೇಕು. ಅದೇ ರೀತಿಯಲ್ಲಿ ಇವತ್ತು ಗ್ರಾಮ ಸಭೆಗೆ ಧಿಕ್ಕಾರ ಕೂಗಿದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಇದು ಗ್ರಾಮ ಸಭೆ ಅಂದರೆ ನಮ್ಮ ಎಲ್ಲರ ಸಭೆಯಾಗಿರ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಸಭೆಗೆ ಬರುವಂತಹ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲಿ ಸಿಗುವಂಥ ಎಂಥ ಮಾಹಿತಿ ಉಂಟು ಅದನ್ನು ಬಿಟ್ಟು ಯಾವುದೇ ಮಾಹಿತಿಯನ್ನು ಕೇಳಿಕೊಂಡು ಕಾಲಹರಣ ಮಾಡುವುದನ್ನು ಬಿಟ್ಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ತಾವು ಕೊಡಬೇಕಂತ ಯಾಚಿಸ್ತಾ